ಉಳ್ಳಾಲ ತಾಲೂಕಿನ ಸೋಮೇಶ್ವರ ಉಚ್ಚಿಲದಲ್ಲಿ ಕಳೆದ ಭಾನುವಾರ ನವೆಂಬರ್ 17ರಂದು ಮೂವರು ವಿದ್ಯಾರ್ಥಿನಿಯರು ಸಾವನ್ನಪ್ಪಲು ಅಧಿಕಾರಿಗಳೇ ನೇರ ಕಾರಣ ಎಂದು ಟೀಮ್ ಸೇವ್ ಬಟ್ಟಪಾಡಿ ಸಂಘಟನೆ ಗಂಭೀರ ಆರೋಪ ಮಾಡಿದೆ. ಟೀಮ್ ಸೇವ್ ಬಟ್ಟಪಾಡಿ ಸಂಘಟನೆಯ ಕಾರ್ಯದರ್ಶಿ ಸುಕೇಶ್ ಜಿಕೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಉಳ್ಳಾಲ ಸೋಮೇಶ್ವರ ಉಚ್ಚಿಲ ಬಟ್ಟಪಾಡಿ ಪ್ರದೇಶದಲ್ಲಿ ಕರಾವಳಿ ತೀರದುದ್ದಕ್ಕೂ ಅಕ್ರಮವಾಗಿ 20 ರೆಸಾರ್ಟ್ಗಳು ಕಾರ್ಯಾಚರಿಸುತ್ತಿದ್ದು, ಮೂವರು ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ ಕಾರಣವನ್ನ ಮುಂದಿಟ್ಟು ವಾಸ್ಕೋ ರೆಸಾರ್ಟ್ಗೆ ಮಾತ್ರ ಬೀಗ ಹಾಕಿದ್ದಾರೆ. ಉಳಿದ ರೆಸಾರ್ಟ್ಗಳನ್ನ ಹಾಗೆ ಬಿಡಲು ಕಾರಣವೇನು? ಅಲ್ಲಿಯೂ ಸಾವನ್ನಪ್ಪಿದಲ್ಲಿ ಮಾತ್ರ ಮುಚ್ಚುವ ನಾಟಕವನ್ನಾಡುತ್ತೀರಾ ಎಂದು ಪ್ರಶ್ನಿಸಿದ್ದಾರೆ. ರೆಸಾರ್ಟ್ಗಳು ಅನಧಿಕೃತವಾಗಿ ನಡೆಯಲು ಅಧಿಕಾರಿಗಳೇ ಕಾರಣ ಎಂದು ಆಪಾದಿಸಿದ್ದಾರೆ. ಮೃತ ಮೂವರು ವಿದ್ಯಾರ್ಥಿನಿಯರಿಗೆ ಜನರು ತೆರಿಗೆ ಕಟ್ಟಿದಂತಹ ಹಣದಿಂದ ಪರಿಹಾರ ಕೊಡುವುದು ಅಸಾಧ್ಯ. ರೆಸಾರ್ಟ್ಗಳನ್ನು ಅನಧಿಕೃತವಾಗಿ ನಡೆಸಲು ಅನುಮತಿ ನೀಡುತ್ತಿರುವ, ಪ್ರತಿ ತಿಂಗಳು ಕಪ್ಪ ಕಾಣಿಕೆ ಪಡೆದುಕೊಳ್ಳುತ್ತಿರುವ ಅಧಿಕಾರಿಗಳೇ ತಮ್ಮ ಖಾತೆಯಿಂದ ಪರಿಹಾರ ನೀಡಲಿ. ಮೃತರ ಕುಟುಂಬಗಳಿಗೆ ತಲಾ ರೂಪಾಯಿ 1 ಕೋಟಿಯಂತೆ ಪರಿಹಾರವನ್ನ ಅಧಿಕಾರಿಗಳು ನೀಡಬೇಕಿದೆ. ಇಲ್ಲದಿದ್ದಲ್ಲಿ ಹೋರಾಟವನ್ನ ಮುಂದುವರಿಸಲಿದ್ದೇವೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಆಧುನಿಕ್ ಹ್ಯೂಮನ್ ರೈಟ್ಸ್ ಕಮಿಟಿ ಇಂಡಿಯಾ ಇದರ ದೀಪಕ್ ರಾಜೇಶ್ ಕುವೆಲ್ಲೋ, ವಸಂತ್ ಎಸ್ ಉಚ್ಚಿಲ್, ಎಂ ದಿವಾಕರ್ ರಾವ್ ಉಪಸ್ಥಿತರಿದ್ದರು. ಸೊ ಈ ತರ ಇವರದು ಅಂಡರ್ಸ್ಟ್ಯಾಂಡಿಂಗ್ ಬಿಸ್ನೆಸ್, ಈ ಎಲ್ಲ ಏನ್ ಇಲ್ಲಿಗಲ್ ನಡೆದಿದೆ ಅಲ್ಲಿ, ಇದಕ್ಕೆಲ್ಲ ಕಾರಣ ಅಧಿಕಾರಿಗಳು. ನೋಡಿ, ಒಬ್ಬ ವ್ಯಕ್ತಿ ಇಲ್ಲಿಗಲ್ ಮಾಡ್ತಾನೆ, ಅವನಿಗೆ ಗೊತ್ತಿದ್ದು ಮಾಡ್ಬೋದು, ಗೊತ್ತಿಲ್ಲದೆ ಮಾಡ್ಬೋದು, ಕಾನೂನಿನ ಜ್ಞಾನ ಇದ್ದು ಮಾಡ್ಬೋದು, ಇಲ್ಲದೆ ಜ್ಞಾನ ಮಾಡ್ಬೋದು. ಅವನಿಗೆ ತಿಳಿ ಹೇಳಿ ಅದನ್ನು ನಿಲ್ಲಿಸಬೇಕಾಗಿರೋದು ಅಧಿಕಾರಿಗಳದ್ದು ಕರ್ತವ್ಯ. ಇವರು ಇದನ್ನು ಮಾಡದೆ ಅವನಿಗೆ ಬೆಂಬಲ ಕೊಟ್ಟು ಅವನಿಂದ ಬೇಕಾದದನ್ನು ಪಡೆದುಕೊಂಡು ಅವನನ್ನ ಪ್ರೋತ್ಸಾಹಿಸಿ ನಾಳೆ ಇಂಥ ಘಟನೆಗಳಾದಾಗ ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ಇದು ಇಲ್ಲಿಗಲ್ ಅಂತ ಹೇಳುದು, ಆಮೇಲೆ ಯಾರೋ ಒಂದಿಬ್ಬರನ್ನು ಹಿಡಿದು ಜೈಲಿಗೆ ಹಾಕೋದು, ಸಾರ್ವಜನಿಕರ ಮುಂದೆ ನಾವು ಅಧಿಕಾರಿಗಳು ಸಾಚಾರು ಅಂತ ಪೋಸ್ಟ್ ಕೊಡುವುದು, ಇದಲ್ಲ ಸ್ವಾಮಿ. ಇದು ಎಲ್ಲರಿಗೂ ಗೊತ್ತಾಗ್ತದೆ ನಿಮ್ಮ ನಾಟಕ. ನೀವು ಎಲ್ಲ ಗೊತ್ತಿದ್ದು ಮಾಡಿ ಯಾರನ್ನ ಒಬ್ಬನನ್ನ ಮತ್ತೆ ಸತ್ತವರು ಪಾಪ ಅವರು ಹೋದ್ರು, ಮತ್ತೆ ಇನ್ನೊಬ್ಬನನ್ನ ಜೈಲಿಗೆ ಹಾಕಿ ಅವನನ್ನ ಫ್ಯಾಮಿಲಿಯನ್ನ ಬೀದಿಗೆ ತಳ್ಳುವ ಕೆಲಸ ಮಾಡ್ತೀರಿ. ಇದೆಲ್ಲ ಮಾಡುದು ಯಾಕೆಗೋಸ್ಕರ? ನೀವು ಭ್ರಷ್ಟಾಚಾರಕ್ಕೋಸ್ಕರ.